ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಪ್ರಮುಖ ಒಂದೆರಡು ಸುದ್ದಿಗಳತ್ತ ಅವಲೋಕನ. ಇಡೀ ಕರ್ನಾಟಕ ರಾಜ್ಯದ ಅತಿಥಿ ಶಿಕ್ಷಕರು ಸುಮಾರು 14,500 ಅತಿಥಿ ಶಿಕ್ಷಕರು ಗೆಸ್ಟ್ ಲೆಕ್ಚರ್ಸ್ ಸುಮಾರು ಹತ್ತಿರ ಒಂದು ತಿಂಗಳು ಪ್ರತಿಭಟನೆ ನಡೆಸಿದರು. ಕೊನೆಗೂ ಸರ್ಕಾರ ಅತಿಥಿ ಶಿಕ್ಷಕರ ಈ ಒಂದು ಗೆಸ್ಟ್ ಲೆಕ್ಚರ್ಗಳ ಈ ಒಂದು ಪ್ರತಿಭಟನೆಗೆ ಮಣಿದಿದೆ ಅಥವಾ ಅವರ ಬೇಡಿಕೆಗೆ ಸ್ಪಂದಿಸಿದೆ. ಸರ್ಕಾರ ಈ ಮೊದಲೇ ಹೇಳಿತ್ತು, ನಾವು ಸಂಕ್ರಾಂತಿಯ ವೇಳೆಗೆ ಅತಿಥಿ ಉಪನ್ಯಾಸಕರುಗಳಿಗೆ ಸಿಹಿ ಸುದ್ದಿ ಕೊಡುತ್ತೇವೆ ಅಂತ. ಅದರಂತೆ ಪರಿಷ್ಕೃತ ವೇತನವನ್ನು ನಿನ್ನೆ ದಿವಸ ಸರ್ಕಾರ ಪ್ರಕಟ ಮಾಡಿದೆ. ಇದು ಇಡೀ ಶಿಕ್ಷಕರ ವಲಯದಲ್ಲಿ, ಅತಿಥಿ ಶಿಕ್ಷಕರ ವಲಯದಲ್ಲಿ, ಕಾಲೇಜುಗಳ ಅತಿಥಿ ಶಿಕ್ಷಕರ ವಲಯದಲ್ಲಿ ಭಾರಿ ಒಂದು ಸಂತಸವನ್ನು ಉಂಟು ಮಾಡಿರುವಂಥ ವಿಚಾರ. ಯಾಕಂದರೆ ಅವರ ಬೇಡಿಕೆ ಕೂಡ ಇತ್ತು, ಕನಿಷ್ಠ 30,000ದಷ್ಟು ಸಂಬಳವನ್ನು ಅದನ್ನು ಏರಿಕೆ ಮಾಡಬೇಕು ಅಂತ. ಎಸ್, ಈಗ ಕಾಲೇಜ್ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರುಗಳ ವೇತನದಲ್ಲಿ ಆಗಿರುವಂಥ ಹೆಚ್ಚಳ ಇದು ಯಾವ ರೀತಿಯ ಸ್ಲಾಟ್, ಈಗಾಗಲೇ ಅದು ಶಿಕ್ಷಕರಿಗೆ ಗೊತ್ತಾಗಿರುತ್ತೆ, ಪ್ರಕಟ ನಿನ್ನೆ ಆಗಿರುವುದರಿಂದ. UGC ಕ್ವಾಲಿಫೈಡ್ ಹೊಂದಿದ್ದು 5 ವರ್ಷ ಸೇವೆ ಸಲ್ಲಿಸಿದ ಅತಿಥಿ ಉಪನ್ಯಾಸಕರಿಗೆ 32,000 ಸಂಬಳ. ಆಮೇಲೆ UGC ಕ್ವಾಲಿಫೈಡ್ ಆಗಿದ್ದು 5 ವರ್ಷಕ್ಕಿಂತ ಕಡಿಮೆ ಸೇವೆ ಅಂದರೆ ಸರ್ವಿಸ್ 5 ವರ್ಷಕ್ಕಿಂತ ಕಡಿಮೆ ಆಗಿದ್ದರೆ ಅವರಿಗೆ 30,000 ಸಂಬಳ. ಆಮೇಲೆ UGC ಕ್ವಾಲಿಫೈಡ್ ಆಗಿರದೆ 5 ವರ್ಷ ಸೇವೆ ಮಾಡಿದಂಥ ಅತಿಥಿ ಉಪನ್ಯಾಸಕರಿಗೆ 28,000 ಸಂಬಳ. ಇನ್ನು UGC ಕ್ವಾಲಿಫೈಡ್ ಆಗಿರದೆ 5 ವರ್ಷಕ್ಕಿಂತಲೂ ಕಡಿಮೆ ಸೇವೆಯಲ್ಲಿರುವಂಥ ಉಪನ್ಯಾಸಕರಿಗೆ 26,000 ರೂಪಾಯಿ ವೇತನ. ಇನ್ನು ಮುಖ್ಯವಾಗಿ ಅತಿಥಿ ಉಪನ್ಯಾಸಕರುಗಳನ್ನು ಇನ್ನು ಮುಂದೆ ಸೆಮಿಸ್ಟರ್ ಅವಧಿಗೆ ಅಂತ ನೇಮಕಾತಿ ಮಾಡಿಕೊಳ್ಳುವುದಿಲ್ಲ, ಇಡೀ ಶೈಕ್ಷಣಿಕ ವರ್ಷಕ್ಕೆ ಅಂತ ನೇಮಕ ಮಾಡಿಕೊಳ್ಳುತ್ತಾರೆ. ಈತನಕ್ಕೆ ಅಂತ ಹೇಳಿದ್ರೆ ಪ್ರತಿ ಸೆಮಿಸ್ಟರ್ಗೆ ಬದಲಾವಣೆ ಮಾಡ್ತಾ ಅದು ರಿನ್ಯೂವಲ್ ಅಥವಾ ಬದಲಾವಣೆ ಅಂತ ಇತ್ತು. ಇದೀಗ ಪರಿಷ್ಕೃತ ಆದೇಶದ ಪ್ರಕಾರ ಸರ್ಕಾರ ಪ್ರಕಟಿಸಿರುವಂಥದ್ದು ಇಡೀ ಶೈಕ್ಷಣಿಕ ವರ್ಷಕ್ಕೆ ಅಂದರೆ 10 ತಿಂಗಳಿಗೆ 10 ಮಂತ್ಸ್ ಈ ಒಂದು ಬದಲಾವಣೆಯನ್ನು ಮಾಡಿದೆ. ಇದು ನಾವು ಸುಮಾರು 14,500 ಅತಿಥಿ ಉಪನ್ಯಾಸಕರು ತರಗತಿಯನ್ನು ಬಹಿಷ್ಕಾರ ಮಾಡಿ ಇಡೀ ರಾಜ್ಯವ್ಯಾಪಿಯಾಗಿ ತಮ್ಮ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದರು. ನಾವು ಮೊನ್ನೆಯಿಂದ ನೋಡ್ತಾ ಇದ್ದೆವು ಅವರ ಅಳಲು, ಅವರ ಕಷ್ಟ ಮತ್ತು ಸಂಕಷ್ಟ. 11,000 ರೂಪಾಯಿ ಪಡಿತಾ ಇದ್ದರು. ಆಮೇಲೆ UGC ಕ್ವಾಲಿಫೈಡ್ ಆಗಿದ್ದರೆ 13,000 ರೂಪಾಯಿ ಸಂಬಳ ಪಡಿತಾ ಇದ್ದರು. ಇಡೀ ಅವರ ಸಂಸಾರ, ಅವರ ಮನೆ, ಇದನ್ನೆಲ್ಲ ಯಾವ ರೀತಿ ನಿಭಾಯಿಸುವುದು ಅನ್ನೋದು ಸಹಜವಾದ ಪ್ರಶ್ನೆ. ಅದಕ್ಕಾಗಿ ಉಪನ್ಯಾಸಕರುಗಳು ಕೇಳಿದ್ದರು, ನಮಗೆ ಬೇರೆ ರಾಜ್ಯಗಳಲ್ಲಿ ಇರುವಂಥ ಮಾದರಿ ಏನಿದೆ ಆ ಮಾದರಿಯ ಪ್ರಕಾರ ವೇತನವನ್ನು ಪರಿಷ್ಕರಣೆ ಮಾಡಿ ಅಂತ. ಇದು ಈಗ ಆಲ್ಮೋಸ್ಟ್ ಈ ಸ್ಲ್ಯಾಬ್ ಅಥವಾ ಈ ಸ್ಲಾಟ್ ನೋಡುವಾಗ ಇದು ವೆಸ್ಟ್ ಬೆಂಗಾಲ್ನ ಮಾದರಿ ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಪಶ್ಚಿಮ ಬಂಗಾಳದವರು ಈ ಮೊದಲೇ ಈ ರೀತಿಯಾಗಿ ಒಂದು UGC ಕ್ವಾಲಿಫೈಡ್ ಆದವರಿಗೆ 36,000 ರೂಪಾಯಿ ಮತ್ತು UGC ಕ್ವಾಲಿಫೈಡ್ ಆಗದೇ ಇರುವವರಿಗೆ 30,000 ರೂಪಾಯಿ ಸಂಬಳ ಕೊಡುವಂಥ ಒಂದು ವೇತನ ಶ್ರೇಣಿಯನ್ನು ಈ ಮೊದಲೇ ಜಾರಿ ಮಾಡಿದ್ದರು. ಸೊ ಹಾಗಾಗಿ ಮೇಲ್ನೋಟಕ್ಕೆ ಇದು ಆ ರೀತಿಯಾಗಿ ಕಾಣಿಸ್ತಾನೂ ಉಂಟು. ಮತ್ತು ಇದರ ನಡುವೆ ಒಂದು ಸಣ್ಣ ಅಳುಕು ಇದೆ. ಎಸ್, 14,500 ಉಪನ್ಯಾಸಕರಿದ್ದಾರೆ, ಅವರಿಗೆ ಈ ಹೊಸ ವೇತನ ಶ್ರೇಣಿ ಲಘವಾಗುತ್ತೆ. ಅದರ ನಡುವೆ ಇಲ್ಲಿ ಶಿಕ್ಷಕರ ಸಂಘಟನೆಯ ಮುಖಂಡರುಗಳು ಇನ್ನೊಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಭಾರಿ ಗಮನಿಸಬೇಕಾದಂಥ ವಿಚಾರ. ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯಾಧ್ಯಕ್ಷ ಅಲ್ಲಮಪ್ರಭು ಬೆಟ್ಟದೂರು ಯಾವ ಆತಂಕ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ, ಎಸ್, ಎಲ್ಲವೂ ಸರಿ ನೀವು ಹೇಳಿರುವಂಥದ್ದು, ಆದರೆ ಈ ನಡುವೆ ಏನೋ ಒಂದು ಸಣ್ಣದಾಗಿ ನೀವು ಒಡೆದು ಆಳುವ ನೀತಿಯನ್ನು ಇಲ್ಲಿ ಮಾಡ್ತಾ ಇದ್ದೀರಿ. ಇದು ಭಾರಿ ದೊಡ್ಡ ಸಂಕಷ್ಟಕ್ಕೆ ಕಾರಣವಾಗಲಿಕ್ಕೆ ಇದೆ. ಯಾಕಂತ ಹೇಳಿದ್ರೆ ನೀವು ಅದರಲ್ಲಿ ಎಷ್ಟು ಗಂಟೆ ಪಾಠ ಮಾಡುವವರು ಅನ್ನುವ ವಿಚಾರಕ್ಕೆ ಬಂದಾಗ ಇದು ಭಾರಿ ದೊಡ್ಡ ಮಟ್ಟಕ್ಕೆ ತೊಂದರೆ ಆಗಲಿಕ್ಕೆ ಇದೆ ಅಂತ. ಸರ್ಕಾರ ಉಪನ್ಯಾಸಕರ ಕಾರ್ಯಭಾರವನ್ನು 15 ಗಂಟೆಗೆ ಹೆಚ್ಚಿಸಿರುವುದರಿಂದ, ವೀಕ್ಲಿ 15 hours 15 ಗಂಟೆಗೆ ನೀವು ವೆಚ್ಚ ಮಾಡಿರುವುದರಿಂದ
50% ಅಂದರೆ 7,000 ಅತಿಥಿ ಉಪನ್ಯಾಸಕರು ಕೆಲಸ ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಆತಂಕವನ್ನು ಅಲ್ಲಮಪ್ರಭು ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ 8ರಿಂದ 10 ಗಂಟೆಗಳ ಕಾರ್ಯಭಾರ ಅಥವಾ ಏನು ಉಪನ್ಯಾಸದ ಅವಧಿ ವಾರಕ್ಕೆ ಇದ್ದಂಥ ಉಪನ್ಯಾಸಕರಿಗೆಲ್ಲ ಈ ಮೊದಲು ಪಾಠ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇತ್ತು. ಇನ್ನು ಮುಂದೆ ನೀವು 15 ಗಂಟೆ ಕಡ್ಡಾಯ ಪಾಠ ವಾರಕ್ಕೆ ಅಂತ ಹೇಳಿದರೆ ಸುಮಾರು 7,000 ಮಂದಿ ಉದ್ಯೋಗ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಏನು ಸರ್ಕಾರ ಎಲ್ಲೋ ಒಂದು ಸಣ್ಣ ಮಟ್ಟಿಗೆ ಒಡೆದಾಳುವಂಥ ವಿಚಾರ ಕೂಡ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಮಟ್ಟಿಗೆ ನಿಜ ಕೂಡ. ಯಾಕಂತ ಹೇಳಿದ್ರೆ ಎಲ್ಲ ವಲಯಗಳ ಎಲ್ಲ ಪ್ರದೇಶಗಳ ಶಿಕ್ಷಕರುಗಳಿಗೆ ವಾರ ಪೂರ್ತಿ 15 ತಾಸುಗಳ ಪಾಠ ಮಾಡುವ ಅವಕಾಶ ಸಿಗುವುದಿಲ್ಲ. ಎಷ್ಟೋ ಮಂದಿ ವಾರಕ್ಕೆ 8 ಪೀರಿಯಡ್, ವಾರಕ್ಕೆ 10 ಪೀರಿಯಡ್ ಪಾಠ ಮಾಡಿಕೊಂಡು ಇರ್ತಾ ಇದ್ದಾರೆ. ಬೇಕಂದರೆ ಆ ಸ್ಕೂಲು ಮತ್ತು ಅಲ್ಲಿಯ ಸಬ್ಜೆಕ್ಟ್ ಇವೆಲ್ಲವನ್ನು ನೋಡಿಕೊಂಡು. ಶಿಕ್ಷಕರು ಇವತ್ತಿನ ಈ ಸಂಕ್ರಾಂತಿಯ ಸಿಹಿ ಸುದ್ದಿಯ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ನಮ್ಮ ಜೊತೆಗೆ ಅತಿಥಿ ಉಪನ್ಯಾಸಕರಾಗಿರುವಂಥ ಧೀರಜ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸಂಕ್ರಾಂತಿಯ ಸಿಹಿ ಸುದ್ದಿ ಅಂತ ಸರ್ಕಾರ ಹೇಳಿದೆ. ನೀವು ಕೂಡ ಮೊನ್ನೆ ಹೇಳ್ತಾ ಇದ್ದೀರಿ ಸಿಹಿ ಸುದ್ದಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಅಂತ. ಹೌದು ಸರ್, ಆದ್ರೆ ಸಂಕ್ರಾಂತಿಯ ಕಹಿ ಸುದ್ದಿ. ಹೌದಾ? ಸಿಹಿ ಸುದ್ದಿ ಅಲ್ಲ ಸರ್ ಇದು ಮಾಧ್ಯಮಗಳಿಗೆ ಸಿಹಿ ಸುದ್ದಿ ತರ ಕಾಣಿಸ್ತದೆ. ಆದ್ರೆ ಅತಿಥಿ ಉಪನ್ಯಾಸಕರ ಪಾಲಿಗೆ ಇದು ಕಹಿ ಸುದ್ದಿ. ಯಾಕಂದ್ರೆ ಸರ್ಕಾರ ವೇತನ ಜಾಸ್ತಿ ಮಾಡಿದೆ ಅಂತ ಮಾತ್ರ ಹೈಲೈಟ್ ಮಾಡಿದೆ. ನಮ್ಮ ಕಣ್ಣ ಮುಂದೆ ಕಾಣಲು ಸಿಗುವುದು 11,000 ಇದ್ದದ್ದು 28,000 ಆಗಿದೆ ಅಂತ. ಹೌದು, ನಿಜ. ಆದರೆ ಅದರ ಹಿಂದಿನ ಮರ್ಮ, ಅದರ ಹಿಂದಿನ ಕತೆ ನಮಗೆ ಮಾತ್ರ ಗೊತ್ತು. ಯಾಕಂದ್ರೆ ಇಲ್ಲಿ ಮೊದಲು ನಾವು 8 ಗಂಟೆಗೆ ಕೆಲಸ ಮಾಡ್ತಾ ಇದ್ವಿ. ಹೌದು ಹೌದು, ನಿಜ. ಈಗ ಏನಾಗಿದೆ ಅಂತ ಹೇಳಿದ್ರೆ ವರ್ಕ್ ಲೋಡ್ ಜಾಸ್ತಿ ಆಗಿದೆ. ಅಂದ್ರೆ ಇಬ್ರು ಮಾಡೋ ಕೆಲಸವನ್ನು ಒಬ್ನೇ ಮಾಡ್ಬೇಕು. ಹೌದು, 15 ತಾಸು. ಅದು ಒಬ್ಬ ಆ ಕೆಲಸ ಮಾಡುವಾಗ ಇಬ್ಬರಿಗೆ ಕೊಡುವ ವೇತನವನ್ನು ಒಬ್ಬನಿಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಆಗ ಒಬ್ಬನ ಕೆಲಸ ಹೋಯ್ತು. ಅಂದ್ರೆ ಇಬ್ರು ಮಾಡುವ ಕೆಲಸವನ್ನು ಒಬ್ಬನೇ ಕೊಟ್ಟು ಇಬ್ರಿಗೆ ಕೊಡುವ ಪೇಮೆಂಟ್ ಅನ್ನು ಕೂಡ ಒಬ್ಬನೇ ಕೊಡ್ತಾ ಇದ್ದಾರೆ. ಅಷ್ಟೇ ವ್ಯತ್ಯಾಸ. ಹಿಂದಿನ ಏನಿದೆ ರೂಲ್ಸ್ ಇತ್ತು, ಹೇಗೆ ಪಾಲಿಸಿ ಇತ್ತು, ಅದೇ ಪಾಲಿಸಿಯನ್ನು ಒಬ್ಬನ ಬಟ್ಟಲಿಂದ ಕಿತ್ಕೊಂಡು ಇನ್ನೊಬ್ಬರ ಬಟ್ಟಿಗೆ ಡಬಲ್ ಹಾಕಿದ್ದಾರೆ ಅಷ್ಟೇ. ಯಾವುದೇ ಸಿಹಿ ಸುದ್ದಿ ಅಲ್ಲ ಇದು. ಸಿಹಿ ಸುದ್ದಿ ಅಲ್ಲ. ಅಲ್ಲದೆ ನಾವು ಕೇಳಿದ್ದು ಸೇವಾ ಭದ್ರತೆ ಕೊಡಿ ಅಂತ. ಆದ್ರೆ ಕೊಡಿ ಅಂತ ಇವರು ಕೊಟ್ಟಿಲ್ಲ. ಮತ್ತೆ ಅದೇ 10 ತಿಂಗಳಿಗೆ ಕೆಲಸ, ಪ್ರತಿ ವರ್ಷ ಅಪ್ಲೈ ಮಾಡ್ಬೇಕು. ಆಮೇಲೆ ಇದರಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ. ಸೇವಾ ಭದ್ರತೆ ಅನ್ನೋದಿಲ್ಲ. ಸೇವಾ ಭದ್ರತೆ ಅನ್ನೋ ಕಾನ್ಸೆಪ್ಟ್ ಇಲ್ಲ. ನಮ್ಮ ಡಿಮ್ಯಾಂಡ್ ಇದ್ದದ್ದು ಸೇವಾ ಭದ್ರತೆ ಕೊಡಿ ಅಂತ. ಬಟ್ ಅವರು ಮಾಡಿದ್ದು ಅತಿಥಿ ಉಪನ್ಯಾಸಕ ಕಾನ್ಸೆಪ್ಟ್ ಅನ್ನೇ ಮುಂದುವರಿಸಿದ್ದು ಹೊಸ ವಿಧಾನದಿಂದ ಅಷ್ಟೇ. ಹೊಸ ವಿಧಾನದಿಂದ. ಹೌದು. ಸೊ ಸಿಹಿ ಸುದ್ದಿ ಸರ್ಕಾರಕ್ಕೆ ಇರ್ಬೋದು, ಬಟ್ ಅತಿಥಿ ಉಪನ್ಯಾಸಕರ ಪಾಲಿಗೆ ಇದು ನಿರುದ್ಯೋಗ ಸೃಷ್ಟಿಯ ಒಂದು ಸುದ್ದಿ. ಯಾಕಂದ್ರೆ 14,500 ಜನರು ಕೆಲಸ ಮಾಡ್ತಾ ಇದ್ರು. ಇದ್ರ ಪ್ರಕಾರ, ಹೊಸ ರೂಲ್ಸ್ ಪ್ರಕಾರ 7,500 ಜನರಿಗೆ ಮಾತ್ರ ಕೆಲಸ ಸಿಗ್ತದೆ. ಉಳಿದವರು ಮನೆಗೆ ಹೋಗಬೇಕು. ಸೊ ಇದ್ರ ಬಗ್ಗೆ ಮಾಧ್ಯಮದವರು ಯಾರು ಪ್ರಶ್ನೆ ಮಾಡ್ಲಿಲ್ಲ. ಉನ್ನತ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲರೂ ಕ್ಲಾಪ್ ಕೊಟ್ರು. ಬಟ್ ಯಾಕೆ ಕೊಟ್ರು ಗೊತ್ತಿಲ್ಲ. ಅಂದ್ರೆ ಎಲ್ಲರೂ ಆ ಸ್ಯಾಲರಿ ಅಮೌಂಟ್ ಮಾತ್ರ ನೋಡಿದ್ರು. ಅದ್ರ ಹಿಂದಿನ ಅವರ ತಂತ್ರ ಗೊತ್ತಿಲ್ಲ. ಸರ್ 8 ಗಂಟೆಗೆ 11,000 ಇತ್ತು ಮೊದಲು. ಅದಕ್ಕೆ ಈಗ 2017ರಿಂದ ಇಲ್ಲಿವರೆಗೆ ಯಾವ್ದು ಇನ್ಕ್ರಿಮೆಂಟ್ ಆಗ್ಲಿಲ್ಲ. ಅದು 2014ರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ 1,500 2 ಸರ್ತಿ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಹೋದ್ರೆ 2017ರಿಂದ 2021ರವರೆಗೆ 4 ವರ್ಷದಲ್ಲಿ 2 ಸರ್ತಿ ಇನ್ಕ್ರಿಮೆಂಟ್ ಆಗ್ಬೋದಿತ್ತು. ಇನ್ಕ್ರಿಮೆಂಟ್ ಆಗಿದ್ರೆ 3,000 ಜಾಸ್ತಿ ಆಗ್ತಿತ್ತು. ಅಂದ್ರೆ 11 ಇದ್ದದ್ದು 14 ಆಗ್ತಿತ್ತು. 14ರ ಡಬಲ್ ಅಂದ್ರೆ 28. ಅಂದ್ರೆ ಇಬ್ಬರ ಕೆಲಸ ಇಬ್ಬರಿಗೆ ಕೊಡುವ ಅಮೌಂಟ್ 28. ಅದನ್ನೇ ಈಗ ಮಾಡಿದ್ದಾರೆ ಅವರು 28,000 ಅಂತ ಮಾಡಿ ಒಬ್ಬನಿಗೆ ಕೊಟ್ಟಿದ್ದಾರೆ. ಡಬಲ್ ಮಾಡಿದ್ದಾರೆ ಒಬ್ಬ ಮನೆಗೆ. ಈಗ ಇಷ್ಟೇ ಆದದ್ದು ಈ ಹೊಸ ರೂಲ್ಸ್ ಅಲ್ಲಿ. ಯಾವುದೇ ಸುದ್ದಿ ಅಲ್ಲ. ಒಬ್ಬನಿಗೆ ನಿರುದ್ಯೋಗ ಸೃಷ್ಟಿ ಮಾಡುವಂತದ್ದು ಸಿಹಿ ಸುದ್ದಿ ಹೇಗೆ ಆಗ್ತದೆ ಅಂತ. ಈಗ 14,500 ಜನ ಬೀದಿಗೆ ಬಂದಿದ್ರು ಹೋರಾಟ. ಈಗ 14,500 ಜನದಲ್ಲಿ
7,000 ಜನಕ್ಕೆ ಮಾತ್ರ ಇದು ಒಂದು ಸಿಹಿ ಸುದ್ದಿ ಆಗಬಹುದು. ಈ 7,000 ಜನ ಯಾರು ಅದನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅನ್ನೋದು ಮತ್ತೊಂದು ಗೊಂದಲಕ್ಕೆ ಕಾರಣ ಆಗಬಹುದಾಗಿದೆ. ಗೊಂದಲ ಇದೆ. ಆಮೇಲೆ ನಾವು ಕೇಳ್ತಾ ಇದ್ದದ್ದು ಅಟ್ಲೀಸ್ಟ್ ಟೀಚಿಂಗ್ ಅಲ್ಲಿ ಸಿಗದಿದ್ರು ಬೇರೆ ಇಲಾಖೆಗಳಲ್ಲಿ ವಿಲೀನಾತಿ ಮಾಡಿ ಅಂತ. ಯಾಕಂದ್ರೆ ಇಲ್ಲಿ ಎಷ್ಟು ಕಷ್ಟಪಟ್ಟು ನಾವು ಎಜುಕೇಶನ್ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೊಂಡೆಲ್ಲ ಇದ್ದು ಕೂಡ ಗವರ್ಮೆಂಟ್ ಈಗ ಏನ್ ಮಾಡಿದೆ ಅಂದ್ರೆ ಒಡೆದು ಆಳುವ ರೀತಿ. ಅಂದ್ರೆ ಅರ್ಧದಷ್ಟು ಜನರಿಗೆ ಕೆಲಸ, ಭದ್ರತೆ ಅಲ್ಲ ಕೆಲಸ ಮಾತ್ರ. ಅದು ಪರ್ಮನೆಂಟ್ ಅವ್ರು ಬಂದ್ರೆ ಎದ್ದು ಹೋಗ್ಬೇಕು ನಾವು. ಆಮೇಲೆ ನಮ್ದು ಯಾವುದೇ ಗ್ಯಾರಂಟಿ ಇಲ್ಲ. ಒಂಥರ ಗಾಜಿನ ಮನೆಯಲ್ಲಿದ್ದಾಗೆ ಯಾವಾಗ ಕಲ್ಲು ಬೀಳ್ತದೆ ಗೊತ್ತಿಲ್ಲ ನಮ್ಗೆ. ನೀರ ಮೇಲಿನ ಗುಳ್ಳೆ. ಹೌದು, ಅದು ನೋಡುವವರ ದೃಷ್ಟಿಗೆ ಮಾತ್ರ 32,000, 30,000, 28,000, 26,000. ಇದೇನಂದ್ರೆ ಒಬ್ಬನ ಹೊಟ್ಟೆಗೆ ಕೈ ಹಾಕಿ ಇನ್ನೊಬ್ಬನಿಗೆ ಡಬಲ್ ಕೊಟ್ಟದಷ್ಟೇ. ಬಟ್ ವರ್ಕ್ ಲೋಡ್ ಜಾಸ್ತಿ ಆಗಿದೆ. ಮತ್ತೆ ಪೂರ್ಣಾವಧಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ನೀವು ಬೇರೆ ಎಲ್ಲೂ ಹೋಗುವ ಹಾಗಿಲ್ಲ. ಆಮೇಲೆ ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಒಂದು ಕಂಡೀಷನ್ ಹಾಕಿದ್ದಾರೆ. ಒಂದು ವೇಳೆ 3 ವರ್ಷದೊಳಗೆ ನೀವು ಕ್ವಾಲಿಫಿಕೇಶನ್ ಮಾಡದಿದ್ರೆ ನಿಮ್ಮನ್ನು ಕಿತ್ತು ಬಿಸಾಡಲಾಗುವುದಂತೂ ಕೂಡ ಇದೆ ಸರ್. ಹಾಗಾಗಿ ಇದು ಸಿಕ್ಕಿದವರಿಗೂ ಉಳಿಗಾಲವಿಲ್ಲ, ಸಿಗದವರಿಗೂ ಉಳಿಗಾಲವಿಲ್ಲ. ಸಿಗದವರಿಗೆ ಈಗಲೂ ಕೊನೆ ಆಗ್ತದೆ, ಸಿಕ್ಕಿದವರಿಗೆ ಮುಂದೊಂದು ದಿವಸ ಕೊನೆ ಮಾಡ್ತೇವೆ ಅಂತ ಅರ್ಥ ಇದ್ರು. ಇದು ಧೀರಜ್ ಅವರೇ, ಒಳ್ಳೆ ವಿಚಾರ ಅಲ್ಲ ಸರ್. ಒಳ್ಳೆ ವಿಚಾರ ಅಲ್ಲ ಅಲ್ಲ. ಜಾಹೀರಾತಿನಲ್ಲಿ ಮಾತ್ರ ಸಿಹಿ ಸುದ್ದಿ. ಹೌದು, ಅದು ಮಾಧ್ಯಮದವರ ಮುಂದೆ ಹೈಲೈಟ್ ಆದದ್ದು ಇದು ಸಿಹಿ ಸುದ್ದಿ ಎಂದು. ಇದು ಧೀರಜ್ ಅವರೇ, ಈಗ ನಿಮ್ಮ ಬೇರೆ ಬೇರೆ ಸಂಘಟನೆಗಳೆಲ್ಲರೂ ಈ ಬಾರಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ದೀರಿ. ಈಗ ನಿಮ್ಮ ಸಂಘಟನೆಗಳೆಲ್ಲ ಏನು ಯಾವ ನಿಲುವು ತೆಕ್ಕೊಳ್ಳುತ್ತೆ ಈ ಸಂದರ್ಭದಲ್ಲಿ? ಇದು ಯಾರು ಒಪ್ಕೊಳ್ತಾ ಇಲ್ಲ. ಎಲ್ಲ ಸಂಘಟನೆಗಳು ಇದು ವಿರೋಧಿಸ್ತಾ ಇದೆ. ಮತ್ತೆ MLC ಗಳನ್ನು ಹಿಡಿದು ಅವರ ಮೂಲಕ ಮನವರಿಕೆ ಮಾಡಿಸ್ತೇವೆ. ಇವರ ಉದ್ದೇಶ ಏನಿತ್ತು ಅಂತ ಅರ್ಥ ಆಗ್ತಾ ಇಲ್ಲ. ನಾವು ಎಲ್ರಿಗೂ ಒಳ್ಳೇದ್ ಮಾಡಿ ಅಂತ ಹೇಳಿದ್ರೆ ಇದು ಯಾರಿಗೂ ಒಳ್ಳೇದ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು, ಅಂದ್ರೆ ಮಾಧ್ಯಮದ ಮುಂದೆ ಆ ಒಂದು ಸಂಖ್ಯೆಯನ್ನು ತೋರಿಸಿದ್ದಾರೆ. ಚಪ್ಪಾಳೆ ಗಿಟ್ಟಿಸಿಕೊಂಡದ್ದು, ವೇತನ ಹೆಚ್ಚಳ ಮಾಧ್ಯಮದ ಮುಂದೆ ಚಪ್ಪಾಳೆ ಗಿಟ್ಟಿಸಿಕೊಂಡದ್ದು. ಹೌದು, ಇದು ಮೂಗಿಗೆ ತುಪ್ಪ ಸವರುವ ಕಾರ್ಯಕ್ರಮ ಅಷ್ಟೇ. ಓಕೆ ಧೀರಜ್ ಅವರೇ, ಥ್ಯಾಂಕ್ ಯು. ನಮ್ಮ ಮಾಧ್ಯಮದ ಮೂಲಕ ಇದು ರೀಚ್ ಆಗ್ಬೇಕು ಸರ್, ಅವರಿಗೆ ಖಂಡಿತ ರೀಚ್ ಆಗ್ಬೇಕು, ಅರ್ಥ ಆಗ್ಬೇಕು. ಹೌದು ಸರ್, 7,500 ಉಪನ್ಯಾಸಕರು ಎಲ್ಲಿ ಹೋಗಬೇಕು? ಹೌದು, ಸಂಕ್ರಾಂತಿಯ ಸಿಹಿ ಸುದ್ದಿಯನ್ನು ತೆಕ್ಕೊಂಡು 7,500 ಜನ ಮನೆಗೆ ಹೋಗಬೇಕು. 14,500 ಜನ ಅಂದ್ರೆ ಶಿಕ್ಷಕರು ಉಪನ್ಯಾಸಕರಿದ್ದಾರೆ ಅತಿಥಿ ಶಿಕ್ಷಕರಾಗಿ. ಅದರಲ್ಲಿ 7,000 ಜನ ಉದ್ಯೋಗ ಕಳ್ಕೊಳ್ತಾರಲ್ಲ, ಅವ್ರೇನ್ ಮಾಡ್ಬೇಕು ಅಂತ. ಹೌದು, ಅದ್ರ ಬದಲು ಅವರು ಆ 8 ಗಂಟೆ ವರ್ಕ್ ಲೋಡ್ ಇಟ್ಕೊಂಡು ಸ್ಯಾಲರಿ ಜಾಸ್ತಿ ಮಾಡಿದ್ರು ಎಲ್ಲರಿಗೂ ಅವಕಾಶ ಸಿಗ್ತಿತ್ತು. ಎಲ್ಲರಿಗೂ ಅವಕಾಶ ಸಿಗ್ತಾ ಇತ್ತು. ಹೌದು, ನಾವು ಕೇಳಿದದೆ ಒಬ್ಬರಿಗೆ ಅನ್ಯಾಯ ಮಾಡಿ ಇನ್ನೊಬ್ರಿಗೆ ಒಳ್ಳೇದ್ ಮಾಡಿದ್ರು ಯೂಸ್ ಇಲ್ಲ. ಅದು ಸೇವಾ ಭದ್ರತೆ ಇಲ್ಲ. 10 ತಿಂಗಳು ಮಾತ್ರ ನಮ್ಗೆ ಕೆಲಸ. ಸೇವಾ ಭದ್ರತೆ ಬಗ್ಗೆ ಏನು ಮಾತಾಡಿಲ್ಲ. ಇಲ್ಲ, ನಾವು ಕೇಳಿದೊಂದು, ಸರ್ಕಾರ ಕೊಟ್ಟದೊಂದು. ಪ್ರತಿ ವರ್ಷನೂ ಮತ್ತೆ ಮತ್ತೆ ಅಪ್ಲೈ ಮಾಡಬೇಕು. ಹೌದು, ಅದೇ ಸಿಸ್ಟಮ್ ಇದೆ. ಯಾವುದೇ ಕಾನ್ಸೆಪ್ಟ್ ಅಲ್ಲಿ ಬದಲಾವಣೆ ಇಲ್ಲ. ಇಬ್ಬರ ಕೆಲಸ ಒಬ್ಬ ಮಾಡ್ಬೇಕು, ಇಬ್ಬರ ಸ್ಯಾಲರಿ ಒಬ್ಬನಿಗೆ ಸಿಗ್ತದೆ ಅಷ್ಟೇ. ಅಷ್ಟೇ ಬದಲಾವಣೆ. ಅದೇನೋ ಎಲ್ಲ ಮಾತಾಡ್ತಾರಲ್ಲ, ಹೊಸ ಬಾಟಲಲ್ಲಿ ಹಳೆ ಮದ್ಯ ಅಂತ. ಅಷ್ಟೇ ಅಷ್ಟೇ ಸರ್, ಅದನ್ನೇ ಮಾಡಿದ್ದಾರೆ ಅವರು, ತಿರುಗಿಸಿ ಕೊಟ್ಟಿದ್ದಾರೆ ಅಷ್ಟೇ. ಇದ್ರ ಯಾವುದೇ ಬದಲಾವಣೆ ಇಲ್ಲ. ಇದರಿಂದ ತೊಂದರೆ ಜಾಸ್ತಿ ಆಗಿದೆ ಸರ್. ಓಕೆ ಓಕೆ ಓಕೆ, ನೋಡ ಅರ್ಥ ಆಗುತ್ತಾ ಅಂತ ನೋಡುವ. ಥ್ಯಾಂಕ್ ಯು ಧೀರಜ್ ಅವರೇ, ಥ್ಯಾಂಕ್ ಯು. ಮಕರ ಸಂಕ್ರಾಂತಿಯ ಸಿಹಿ ಸುದ್ದಿ ಶಿಕ್ಷಕರಿಗೆ ಅದು ಕಹಿ ಸುದ್ದಿ. ಮಾಧ್ಯಮಗಳಲ್ಲಿ ಇವತ್ತು ಭಾರಿ ದೊಡ್ಡ ಜಾಹೀರಾತುಗಳು, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ಬರಪೂರ್ತಿ ಜಾಹೀರಾತುಗಳು. ಸಂಕ್ರಾಂತಿಯ ಸಿಹಿ ಸುದ್ದಿ ಕನ್ನಡ ನಾಡಿನ ಜನತೆಗೆ ಅಂತ, ಮತ್ತು ಅದರಲ್ಲಿ ಕೂಡ ಪ್ರತ್ಯೇಕವಾಗಿ ಉಪನ್ಯಾಸಕರಿಗೆ ನಾವು ಸಿಹಿ ಸುದ್ದಿ ಅಂತ ಹೇಳಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಉಪನ್ಯಾಸಕರುಗಳು ಹೇಳ್ತಾ ಇದ್ದಾರೆ, ಇದು ಪಕ್ಕಾ ಕೈ ಸುದ್ದಿ. ನೀವು 14,500 ಉಪನ್ಯಾಸಕರು ಇದ್ದವರಿಗೆ, ಹೋರಾಟಕ್ಕೆ ಇಳಿದವರಿಗೆ, ಅವರು ಎಲ್ಲರ ಬೇಡಿಕೆ ವೇತನ ಪರಿಷ್ಕರಣೆ ಮತ್ತು ಸೇವಾ ಭದ್ರತೆ ಇತ್ತು. ನೀವೀಗ ಏನೋ ನಂಬರ್ ಚೇಂಜ್ ಮಾಡಿದ್ದೀರಿ ಅಷ್ಟೇ. ವೇತನದ ನಂಬರ್, ಸಂಬಳದ ಸಂಖ್ಯೆ, ಅಂಕಿ ಬದಲಾಗಿದೆ. ಆದರೆ ವಾಸ್ತವದಲ್ಲಿ ನೀವು ಹೇಳ್ತಾ ಇರುವ ಕ್ಲಾಸ್ ಏನಿದೆ, ಹೊಸ ರೂಲ್ಸ್, ಆ ಪ್ರಕಾರದಲ್ಲಿ ಸುಮಾರು 7,000 ಶಿಕ್ಷಕರು ಬೀದಿಗೆ ಬೀಳಬೇಕಾಗತ್ತೆ. ಸಂಕ್ರಾಂತಿಯ ಹೊಸ ಆದೇಶ
7,000 ಶಿಕ್ಷಕರನ್ನು ಬೀದಿಗೆ ತಂದು ನಿಲ್ಲಿಸುತ್ತೆ. ಅವರೆಲ್ಲ ಒಂದು ತಿಂಗಳು ಬೀದಿಯಲ್ಲಿ ಬಂದು ನಿಂತದ್ದು ಹೌದು, ಹೋರಾಟದ ಸಲುವಾಗಿ ತಮ್ಮ ವೇತನದ ಪರಿಷ್ಕರಣೆಗೆ ಆಗ್ರಹಿಸಿ 11,000 ರೂಪಾಯಿ ಸಂಬಳ ಪಡಿತಾಯಿದ್ರು. UGC ಆದವರು 13,000 ರೂಪಾಯಿ ಸಂಬಳ ಪಡಿತಾಯಿದ್ರು. ಅದನ್ನು ಪರಿಷ್ಕರಣೆ ಮಾಡಿ ಕನಿಷ್ಠ 35,000 ಮಾಡಿ ಮತ್ತು ಸೇವಾ ಭದ್ರತೆ ಕೊಡಿ. ನಾವು ಪ್ರತಿ ವರ್ಷವೂ ಅಲ್ಲ, ಮೊನ್ನೆ ತನಕ ಎವ್ರಿ ಸೆಮಿಸ್ಟರಲ್ಲಿ ನೀವು ಚೇಂಜ್ ಮಾಡ್ತಾಯಿದ್ರಿ. ಇವಾಗ ಏನೋ ಇಲ್ಲಿ ಪ್ರತಿ ವರ್ಷಕ್ಕೆ ನೇಮಕಾತಿ ಅಂತ ಹೇಳ್ತೀರಿ, ಆದರೆ ಸೇವಾ ಭದ್ರತೆ ಅನ್ನೋದು ಎಲ್ಲಿ ಅನ್ನೋದು ಶಿಕ್ಷಕರದ ಪ್ರಶ್ನೆ ಆಗಿದೆ. ನೀವು 14,000 ಜನಕ್ಕೆ ಭದ್ರತೆ ಕೇಳಿದೆವು, ನಾವು 14,000 ಶಿಕ್ಷಕರಿಗೆ ವೇತನ ಪರಿಷ್ಕರಣೆಯನ್ನು ಕೇಳಿದೆವು. ನೀವು ಅದರಲ್ಲಿ 7,000 ಮಂದಿಯ ಉದ್ಯೋಗಕ್ಕೇ ನೀವು ಅವರನ್ನು ಬೀದಿಗೆ ತಂದು ನಿಲ್ಲಿಸುವಂಥ ನೀತಿ ಇದು ಅಂತ ಶಿಕ್ಷಕರದು ಈಗ ಅಳಲು. ಮತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಅತಿಥಿ ಉಪನ್ಯಾಸಕರಾಗಿರುವಂಥ ಡಾಕ್ಟರ್ ಶಹೀದಾ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಸಂಕ್ರಾಂತಿಯ ಸಿಹಿ ಸುದ್ದಿ ಅಂತ ನಾವೆಲ್ಲ ಕೇಳಿಕೊಂಡೆವು. ಹೌದು ಸರ್. ಏನ್ ಹೇಳ್ತೀರಿ? ಸಿಹಿ ಸುದ್ದಿ ಅಲ್ಲ ಸರ್, ಅದು ಕಹಿ ಸುದ್ದಿ ಆಗಿದೆ ಅತಿಥಿ ಉಪನ್ಯಾಸಕರಿಗೆ. ಸರ್ಕಾರಕ್ಕೆ ಮಾತ್ರ ಅದು ಸಿಹಿ ಸುದ್ದಿ ಆಗಿರಬಹುದು, ನಮ್ಗೆ ಎಲ್ಲಾ ರೀತಿಯಲ್ಲೂ ಕಹಿಯ ಸುದ್ದಿ ಆಗಿದೆ. ಕಹಿ ಸುದ್ದಿ. ಯಾಕೆ ಮೇಡಮ್? ಯಾಕೆ ಸರ್, ನಾವು 14,000 ಜನರಿಗೂ ಸೇವಾ ಭದ್ರತೆ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದ್ದದ್ದು. ಪ್ರಮುಖ ಬೇಡಿಕೆ ನಮ್ದು ಅದಾಗಿತ್ತು. 14,000 ರೂಪಾಯಿಗೆ ಸೇವಾ ಭದ್ರತೆ ಕೊಡ್ಬೇಕೇಳಿ. ಆದ್ರೆ ಸರ್ಕಾರ ಮಾಡಿದೇನು ಸರ್, 7,000 ಜನರಿಗೆ ಉದ್ಯೋಗವನ್ನು ಕೊಟ್ಟು 7,000 ಜನರಿಗೆ ಬೀದಿಗೆ ತರೋ ಹಾಗೆ ಕೆಲಸ ಮಾಡಿದೆ. ಇದು ನ್ಯಾಯವಾ? ಈ ಘನ ಸರ್ಕಾರಕ್ಕೆ ಇದು ನ್ಯಾಯ ತರುತ್ತಾ ಸರ್? ಎಲ್ಲಿಗೆ ಹೋಗುದು? ಉಳಿದ 7,000 ಜನ ಎಲ್ಲಿಗೆ ಹೋಗುದು ಸರ್? ನಮ್ಮ ಬೇಡಿಕೆ ಇದ್ದದೇನು ಅವ್ರು ಮಾಡಿದ್ದೇನು ಹೇಳಿ? ನಾವು 14,000 ಜನರಿಗೂ ನ್ಯಾಯ ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. 36 ದಿನದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಖಂಡಿತ ನಿಮ್ಮ ಮಾಧ್ಯಮಗೋಷ್ಠಿಯಲ್ಲಿ ಇದ್ದೀರಿ. ಖಂಡಿತ ನಿಮ್ಮ ಅಭಿಪ್ರಾಯ ಗೊತ್ತಾಯ್ತು. ಥ್ಯಾಂಕ್ ಯು ಶಹೀದಾ ಅವರೇ. ಥ್ಯಾಂಕ್ ಯು. ಈ ಸುದ್ದಿ ಅಲ್ಲ ಅಂತ ಡಾಕ್ಟರ್ ಶಹೀದಾ ಅವರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ, ಅತಿಥಿ ಉಪನ್ಯಾಸಕರು. ನಾವು ಸಂಕ್ರಾಂತಿಯ ದಿವಸ ನಿಜವಾದ ಸಿಹಿ ಸುದ್ದಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೆವು. ಆದರೆ ಸರ್ಕಾರ ಕೇವಲ ನಂಬರ್ ಗೇಮ್, ಇಲ್ಲಿ ಕೇವಲ ಅಂಕಿಮ್ಗಳು ಮಾತ್ರ ಬದಲಾಗಿದೆ. ಅದು 30,000 32,000 ರೂಪಾಯಿ ಅಂತೆಲ್ಲ ಅಂಕಿಗಳು ಬದಲಾಗಿದೆ. ಆದರೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಉಪನ್ಯಾಸಕರುಗಳು ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಆತಂಕ. ಅತಿಥಿ ಉಪನ್ಯಾಸಕರುಗಳು ಮೊದಲೇ ಅವರಿಗೆ ಸೇವಾ ಭದ್ರತೆ ಅನ್ನೋದಿಲ್ಲ, ಮೊದಲೇ ಅವರಿಗೆ ಉದ್ಯೋಗ ಭದ್ರತೆ ಅನ್ನೋದಿಲ್ಲ. ಈಗ ಡೆಫಿನೆಟ್ಲಿ, ಯಾಕಂತ ಹೇಳಿದ್ರೆ ಸರ್ಕಾರದ ಹೊಸ ಮಾರ್ಗಸೂಚಿ ಪ್ರಕಾರ, ಸಂಕ್ರಾಂತಿಯ ದಿವಸ ಘೋಷಣೆ ಮಾಡುವ ಹೊಸ ಮಾರ್ಗಸೂಚಿ ಪ್ರಕಾರ ಪ್ರತಿ ಶಿಕ್ಷಕನು ವಾರಕ್ಕೆ 15 ತಾಸು ಪಾಠ ಮಾಡಬೇಕು. ಆವಾಗ ಮಾತ್ರ ಹೊಸದಾಗಿ ಸುತ್ತೋಲೆ ಹೊರಡಿಸಲಾದ ಅಥವಾ ಸರ್ಕಾರ ಹೊಸದಾಗಿ ಏನು ಜಾರಿಗೆ ತಂದಂಥ ವೇತನ ಪರಿಷ್ಕರಣೆಯ ನಿಯಮ ಆತನಿಗೆ ಲಗಾವಾಗುತ್ತೆ. ಅದು ಹೊರತುಪಡಿಸಿದರೆ ಇಲ್ಲ. ಸೊ ಈ 15 ಅವರ್ಸ್ ಪಾಠ ಮಾಡಬೇಕಂತ ಹೇಳಿದ್ರೆ ಅಲ್ಲಿ 7,000 ಶಿಕ್ಷಕರು ಅತಿಥಿ ಉಪನ್ಯಾಸಕರುಗಳು ಉದ್ಯೋಗ ಕಳ್ಕೊಳ್ತಾರೆ. ಈಗ ನಮ್ಮಲ್ಲಿ ಧೀರಜ್ ಅವರು ಉಪನ್ಯಾಸಕರು ಮಾತನಾಡುವ ಸಂದರ್ಭದಲ್ಲಿ ಹೇಳಿದರು, ಹೌದು, ವೇತನ ಪರಿಷ್ಕರಣೆ ಮಾಡಿದರೆ ಒಬ್ಬನಿಗೆ ಕೊಡ್ತಾ ಇದ್ದದನ್ನೇ ಇಬ್ಬರಿಗೆ, ಮೊದಲು ಕೊಡ್ತಾ ಇದ್ದದನ್ನೇ ಡಬಲ್ ಮಾಡಿ ಕೊಟ್ಟರೆ ಎಸ್ ಒಳ್ಳೆಯದೇ. ಆದರೆ ಒಬ್ಬನ ಕೆಲಸವನ್ನು ತೆಗೆದು ಒಬ್ಬನಿಗೆ ಇಬ್ಬರ ಕೆಲಸವನ್ನು ಕೊಟ್ರಿ ಅಂತ, ಒಬ್ಬನ ಉದ್ಯೋಗಕ್ಕೆ ಕತ್ತರಿ ಹಾಕಿ ಆತನ ಉದ್ಯೋಗವನ್ನು ಕೂಡ ಒಬ್ಬನೇ ಶಿಕ್ಷಕ ಮಾಡಲಿ ಅಂದರೆ 2 ಶಿಕ್ಷಕರ ಕೆಲಸವನ್ನು ಒಬ್ಬ ಶಿಕ್ಷಕ ಮಾಡಬೇಕು. ಸೊ ಅವನಿಗೆ ವೇತನ ಜಾಸ್ತಿ, ಅದೇ ಇನ್ನೊಂದು ಶಿಕ್ಷಕ ಉದ್ಯೋಗ ಕಳ್ಕೊಳ್ತಾನೆ. ಸೊ ಇದು ಯಾವ ಸಿಹಿ ಸುದ್ದಿ ಅಂತ ಇವತ್ತು ಶಿಕ್ಷಕರು ಕೇಳ್ತಾ ಇರುವಂಥದ್ದು. ಕೇವಲ ಮಾಧ್ಯಮಗಳಿಗೆ ಮಾತ್ರ ಅಥವಾ ಮಾಧ್ಯಮಗಳ ಎದುರು ಸರ್ಕಾರ ಇದನ್ನು ಸಿಹಿ ಸುದ್ದಿ ಅಂತ ಬಿಂಬಿಸಿದ್ದೇ. ಕೇವಲ ಮಾಧ್ಯಮಗಳ ಮುಂದೆ ಮಾತ್ರ ನಂಬರ್ ಗೇಮ್ ಅಂತ ಹೇಳ್ತೇವಲ್ಲ ನಾವು, ಆ ಮೂಲಕ ಮಾತ್ರ ಇದನ್ನು ಸಿಹಿ ಸುದ್ದಿ ಅಂತ ಸರ್ಕಾರ ಬಿಂಬಿಸಿದೆ. ಯಾಕೆ ಇದು ಮಾಧ್ಯಮಗಳಿಗೂ ಅದು ಅರ್ಥವಾಗಿಲ್ಲ, ಯಾಕೆ ಅದನ್ನು ವಿಶ್ಲೇಷಣೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. ನೀವು ಮೊದಲು 8 ತಾಸು 10 ತಾಸು ಪಾಠ ಮಾಡೋರನ್ನು ಕೂಡ ವಾರಕ್ಕೆ ಪಾಠ ಮಾಡುವವರನ್ನು ನೀವು ನೇಮಕ ಮಾಡಿಕೊಳ್ತಾ ಇದ್ದೀರಿ. ಒಂದು ಕಾಲೇಜಿನಲ್ಲಿ ಆತನಿಗೆ 8 ಅವರ್ಸ್ ವೀಕ್ಲಿ 8 ಅವರ್ಸ್ ಪಾಠ ಇದೆ ಅಥವಾ ವೀಕ್ಲಿ 10 ಅವರ್ಸ್ ಪಾಠ ಇದೆ ಅಂತ ಹೇಳಿದ್ರು ಅದನ್ನು ಗೆಸ್ಟ್ ಫ್ಯಾಕಲ್ಟಿಯಾಗಿ ಅತಿಥಿ ಉಪನ್ಯಾಸಕನಾಗಿ ನೀವು ಆತನನ್ನು ಅಡ್ಮಿಟ್ ಮಾಡಿಕೊಳ್ತಾ ಇದ್ದೀರಿ, ಆತನನ್ನು
ಅಲ್ಲಿ ಸೇವೆಗೆ ನಿಯೋಜನೆ ಮಾಡಿಕೊಳ್ತಾ ಇದ್ದೀರಿ. ಇವಾಗ ಈ ಹೊಸ ಸುತ್ತೋಲೆಯ ಪ್ರಕಾರ ನೀವು ಆ ಉಪನ್ಯಾಸಕನಿಗೆ ಆ ಕಾಲೇಜಿನಲ್ಲಿ ವಾರದಲ್ಲಿ 15 ತಾಸು 15 ಪೀರಿಯಡ್ಸ್ ಆತ ಪಾಠ ಮಾಡಲಿಕ್ಕೆ ಅವಕಾಶ ಇದ್ದಾಗ ಮಾತ್ರ ಅದನ್ನು ನೇಮಕ ಮಾಡಿಕೊಳ್ತೀರಿ, ಇಲ್ಲ ಅಂದರೆ ಇಲ್ಲ. ಸೊ ಹಾಗಾಗಿ ಇದು ಯಾವ ರೀತಿಯಲ್ಲೂ ಕೂಡ ಉಪನ್ಯಾಸಕರುಗಳ ಪಾಲಿಗೆ, ಅತಿಥಿ ಉಪನ್ಯಾಸಕಗಳ ಪಾಲಿಗೆ, ಗೆಸ್ಟ್ ಲೆಕ್ಚರ್ಗಳಿಗೆ ಇದು ಸಿಹಿ ಸುದ್ದಿ ಅಲ್ಲ ಅನ್ನುವಂಥದ್ದು ಶಿಕ್ಷಕರುಗಳ ಅಭಿಪ್ರಾಯ. ಜೊತೆಗೇ ಸೇವಾ ಭದ್ರತೆ, ನಾವು 14,500 ಶಿಕ್ಷಕರು ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡುವಾಗ ಕೇಳಿದ್ದಿಷ್ಟೇ, ವೇತನ ಪರಿಷ್ಕರಣೆ ಮಾಡಿ, ಜೊತೆಗೆ ಸೇವಾ ಭದ್ರತೆ ಕೊಡಿ ಅಂತ. ನಮ್ಮನ್ನು ನೀವು ಪ್ರತಿ ಸೆಮಿಸ್ಟರ್ಗೆ ಹೊಸತಾಗಿ ಅರ್ಜಿ ಹಾಕಿಸಿಕೊಂಡು ನಮ್ಮನ್ನು ನೇಮಿಸಿಕೊಳ್ತೀರಿ, ಪ್ರತಿ ಸೆಮಿಸ್ಟರ್ಗೆ ನೇಮಕ ಮಾಡಿಕೊಳ್ತೀರಿ. ಈಗ ಏನೋ ಸ್ವಲ್ಪ ಬದಲಾವಣೆ ಮಾಡಿ ಅದನ್ನೇನೋ ಪ್ರತಿ ವರ್ಷಕ್ಕೆ ನೇಮಕ ಮಾಡಿಕೊಳ್ತೇವೆ ಅಂತ ಸರ್ಕಾರ ಹೇಳಿದೆ. ಅಂದರೆ ವರ್ಷ ಅಂತ ಹೇಳಿದರೆ 10 months. ಮತ್ತೆ ಪುನಃ ಹೊಸ ಅಕಾಡೆಮಿಕ್ ಇಯರ್ ಆಗುವಾಗ ನೀವು ತಿರ್ಗಾ ಅರ್ಜಿ ಹಾಕಿಕೊಂಡೇ ಮತ್ತೆ ಆ ಸಂಸ್ಥೆಯಲ್ಲಿ, ಆ ಕಾಲೇಜಿನಲ್ಲಿ ನೀವು ಉಪನ್ಯಾಸಕರಾಗಬೇಕು. ಸೊ ಆಗ ಅದೇನು ಗ್ಯಾರಂಟಿಡ್ ಅಲ್ಲ, ಮುಂದಿನ ವರ್ಷದ ನಿಮ್ಮ ಉದ್ಯೋಗ ಅದು ಗ್ಯಾರಂಟಿಡ್ ಅಲ್ಲ. ಸೊ ಇಲ್ಲಿ ಉಪನ್ಯಾಸಕರುಗಳ ಬಹುಮುಖ್ಯವಾದ ಬೇಡಿಕೆ ಇದ್ದದ್ದು, ನಮಗೊಂದು ಸೇವಾ ಭದ್ರತೆ ಕೊಡಿ, ನಾವು ಎಷ್ಟು ವರ್ಷ ಈ ರೀತಿಯಾಗಿ ಅಭದ್ರತೆಯಿಂದ ಕೆಲಸ ಮಾಡಬೇಕು. ಸೊ ಅದಕ್ಕೂ ನೀವು ಸ್ಪಂದಿಸಿಲ್ಲ, ಸೇವಾ ಭದ್ರತೆಗೂ ಸ್ಪಂದಿಸಿಲ್ಲ. ಈಚೆ ಕಡೆ ಜಸ್ಟ್ ನಂಬರ್ ಚೇಂಜ್ ಮಾಡಿ 30,000 32,000 ಅಂತ ಹೇಳ್ತೀರಿ, ಆದರೆ 7,000 ಶಿಕ್ಷಕರು ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ಬಂದು ನಿಲ್ಲಿಸಿದ್ದೀರಿ. ಇದೇನು ಸಿಹಿ ಸುದ್ದಿ ಅಂತ ಶಿಕ್ಷಕರು ಕೇಳ್ತಾ ಇದ್ದಾರೆ. ಎಸ್, ನಮ್ಮ ಜೊತೆಗೆ ಅತಿಥಿ ಉಪನ್ಯಾಸಕರಾಗಿರುವಂಥ ಲೋಕೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಸಂಕ್ರಾಂತಿಯ ಸಿಹಿ ಸುದ್ದಿ ಬಗ್ಗೆ ಏನು ಸರ್ ಅಭಿಪ್ರಾಯ? ಏನಂತ ಸರ್ ಹೇಳ್ಬೇಕು, ನಮ್ಮ ಒಂದು ಯೋಚನೆ ಬೇರೆ ಇತ್ತು, ಅದ್ರ ಬಂದಂತಹ ರಿಸಲ್ಟೇ ಬೇರೆ. ಹೌದು. ಇಲ್ಲಿ ಗಮನಿಸಬೇಕಾದ್ದು ಸೇವಾ ಭದ್ರತೆ ಅಂತೂ ಇಲ್ವೇ ಇಲ್ಲ. ಹೌದು. ಮತ್ತೆ ನಿಮ್ಗೆ 10 ತಿಂಗಳು ನಿಮ್ಮನ್ನು ನೇಮಕಾತಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊದಲಿದ್ದನ್ನು ಸ್ವಲ್ಪ ಅಳಿಯ ಅಲ್ಲ ಮಗಳ ಗಂಡ ಅಂತ. ಅಳಿಯ ಅಲ್ಲ ಮಗಳ ಗಂಡ ಅಷ್ಟೇ. ಅಷ್ಟೇ. ಅಂದ್ರೆ ಅದೇ ಧೀರಜ್ ಮಾತಾಡಿದ ಹಾಗೆ ಮತ್ತೊಬ್ಬನಿಂದ ಕಸಿದು ನಮ್ಗೆ ಗೊತ್ತಾಗ. ಮತ್ತೊಬ್ಬನಿಂದ ಕಸಿದು ಏನಾಗಿದೆ ಗೊತ್ತಾ ಸರ್, 2013 ನಾವು 2 ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆವು. ಖಂಡಿತ. ಅವಾಗ 16,000 ಸಂಬಳ ನಮ್ಗೆ ಸಿಗ್ತಾ ಇತ್ತು. ಆಮೇಲೆ ಏನು ಮಾಡಿತ್ತಿದೆ ಸರ್ಕಾರ, ಬಿಜೆಪಿ ಗವರ್ಮೆಂಟ್, ಅದನ್ನು ತೆಗೆದು ಅವನು ಒಂದೇ ಕಾಲೇಜಲ್ಲಿ ಕೆಲಸ ಮಾಡ್ಬೇಕಂತ ಮಾಡಿತ್ತು. ನೀವು ಗೆಸ್ಟ್ ಲೆಕ್ಚರ್ಗಳು 2 ಕಾಲೇಜಿಗೆ ಹೋಗಿ ಪಾಠ ಮಾಡಬಾರದು, ಒಂದೇ ಕಾಲೇಜಲ್ಲಿ ಮಾತ್ರ ಮಾಡಬೇಕು, ಪಾಠ ಮಾಡಬೇಕು. ವಿಷಯ ಏನು, ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಉದ್ದೇಶ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಈ ಉದ್ಯೋಗವನ್ನು ಪುನಃ ತೆಗೆದು ನಿರುದ್ಯೋಗವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಹೌದು, ನಿರುದ್ಯೋಗವನ್ನು ಮಾಡ್ತಾ ಇದ್ದಾರೆ. ಈಗ ಇಷ್ಟು ಪಾಠ ಮಾಡಿದವ ಇನ್ನು ಬಿಟ್ಟು ಅವನು ಎಲ್ಲಿ ಹೋಗ್ಬೇಕು? ಹೌದು, ನಿಜ. ಹೌದಾ? ಅಂದ್ರೆ ಇದು ಸಮಸ್ಯೆ 2002 ಇದ್ದದ್ದೇ ಸಮಸ್ಯೆ, ಅತಿಥಿ ಉಪನ್ಯಾಸಕರದ್ದು ಹಳೆಯ ಸಮಸ್ಯೆ. ಅದೇ ಸಮಸ್ಯೆ ಸರ್. ಆದ್ರೆ ಇವತ್ತಿಗೆ ಇದಕ್ಕೆ ಒಂದು ಏನಾದ್ರೂ ಒಂದು ಆಗಬೇಕು ಅನ್ನೋಂತ ನಿಟ್ಟಿನಲ್ಲಿ ಇಂಥ ಹೋರಾಟ ಆಗಿದೆ. ಹೌದು. ನಿಮ್ಗೆ 2014 ಚಿತ್ರಣ ಹೇಳ್ಬೇಕಂತ ಹೇಳಿದ್ರೆ, ನಾವು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೇವೆ. ಅಲ್ಲಿ ನಮ್ಮನ್ನು ಬಂಧಿಸಿ ಜೈಲಿಗೆ ತಗೊಂಡೋಗಿದ್ದಾರೆ. ತಗೊಂಡೋಗಿ ಮತ್ತೆ ರಾತ್ರಿ 10 ನಂತರ ನಮ್ಮನ್ನು ಬಿಟ್ಟಂತಹ ಒಂದು ಇನ್ಸಿಡೆಂಟ್ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಈಗ ಈ ರೀತಿ ಮಾಡೋದ್ರ ಮೂಲಕ ಮತ್ತೆ ಒಡೆಯುವಂತಹ ಪ್ರಯತ್ನ ಮಾಡ್ತಾರೆ. ಅಂದ್ರೆ UGC ಮತ್ತೆ ಆ ಏನು ಮಾನದಂಡ ಇಲ್ಲದವರು ಇಬ್ಬರ ಮಧ್ಯೆ ಒಂದು ಗೆರೆಯನ್ನು ಎಳೆದು ಬೇರೆ ಬೇರೆ ಮಾಡೋ ಪ್ರಯತ್ನ ಈಗ ಆಗ್ತಾ ಉಂಟು. ಅದು ಒಂದು. ಜೊತೆಗೆ 15 ತಾಸು ಪಾಠ ಮಾಡಬೇಕು. ಹೌದು ಸರ್, 15 ತಾಸು ಪಾಠ ಮಾಡಬೇಕು. 8 ಗಂಟೆ ಮಾಡ್ತಿದ್ದವ ಇನ್ನೊಂದು 8 ಗಂಟೆಗೆ ಅಥವಾ 7 ಗಂಟೆಗೆ ಯಾವ ಕಾಲೇಜಿಗೆ ಹೋಗ್ಬೇಕು? ಯಾವ ಕಾಲೇಜಿಗೆ ಹೋಗ್ಬೇಕು? ಎಸ್, ಆ ಕಾಲೇಜಲ್ಲಿ ಇದ್ದವನು ಏನ್ ಮಾಡಬೇಕು? ನೀವು ಅಲ್ಲಿ ಹೋದ್ರೆ ಅವನು ಕೂಡ ಅವನೇ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಅವನಿಗೆ. ಈಗ ಯಾರು ಕೂಡ ಕಮ್ಮಿ ಎಕ್ಸ್ಪೀರಿಯನ್ಸ್ ನವ್ರು ಯಾರು ಇಲ್ಲ ಸರ್. ಎಲ್ಲ 3, 4, 5ಕ್ಕಿಂತ ಮೇಲೆ ಇರುವವರು ಯಾರು ಕೂಡ. ಈಗ 14,500 ಉಪನ್ಯಾಸಕಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೊಟ್ಟೆಪಾಡಿಗಾಗಿ ಬಂದವರು ಇರುವಂತದ್ದು. ಖಂಡಿತ. ಹೌದಾ?
ಈಗ ಇದಕ್ಕೆ ಪರಿಹಾರ ನನ್ನ ಹೇಳುವಂತದ್ದು ಸರ್, ಈ ಮಾಧ್ಯಮದ ಮೂಲಕವೇ ಇದು ಆದಷ್ಟು ಅವರ ಮನದಟ್ಟ ಆಗ್ಬೇಕು ಸರ್. ಈಗ ಅಂತ ಹೇಳಿದ್ರೆ ತುಂಬಾ ಕಷ್ಟ ಉಂಟಿದ್ದು. ಈಗ ನೀವೆಲ್ಲ ಒಂದು ಪ್ರಯತ್ನ ಮಾಡಿ ನಮ್ಮ ಒಂದು ಸಮಸ್ಯೆಯನ್ನು ಕೇಳ್ತಿದ್ದೀರಾ, ತುಂಬಾ ಖುಷಿ ಆಗ್ತಾ ಉಂಟು. ಈಗ ಮತ್ತೆ ನೋಡಿ ಸರ್, 10 ತಿಂಗಳಿಗೆ ನಮ್ಮನ್ನು ತಗೊಂಡು ಮತ್ತೆ 2 ತಿಂಗಳು ನಾವು ಊಟ ಮಾಡ್ಲಿಕ್ಕಿಲ್ಲ, ಮತ್ತೆ 13ನೇ ತಿಂಗಳಾಗುವಾಗ ಹೊಸ ಅರ್ಜಿ ಹಾಕಿ ಮತ್ತೆ ಪುನಃ ಕಾಯ್ಬೇಕು. ಹೌದು. ಇದು ಸಾಕಾಗಿದೆ ಸರ್. ನಂದು 12 ವರ್ಷ ಆಗ್ತಾ ಬಂತು. 12 ವರ್ಷ ಸರ್ವಿಸ್ ನಿಮ್ಮದು? ಹೌದು ಸರ್. ಜೀವನದಲ್ಲಿ ಏನಿಲ್ಲ ಸರ್, ಅಟ್ಲೀಸ್ಟ್ ಒಂದು PF ಆದ್ರೂ ಇರ್ತಿದ್ರೆ ಒಂದಿಷ್ಟಾದ್ರೂ ಸಂಗ್ರಹ ಆಗ್ತಿತ್ತು ಅಂತ ಅನಿಸುತ್ತೆ. ಖಂಡಿತ ಸರ್. ತುಂಬಾ ನಿಜ ಹೇಳ್ಬೇಕಂತ ತುಂಬಾ ಬೇಜಾರಾಗ್ತದೆ. ನೋವಿನ, ತುಂಬಾ ವಿಷಾದದ, ತುಂಬಾ ಯಾತನೆಯ ವಿಚಾರ. ಯಾಕೆಂದ್ರೆ ನಾವು ಕ್ಲಾಸ್ಗೆ ಹೋಗಿ ಮಕ್ಕಳ ಮುಂದೆ ಪಾಠ ಮಾಡುವಾಗ 1 ಗಂಟೆ ಹೇಗೋ ಹೋಗುತ್ತೆ ಸರ್. ಹೌದು. ಆಮೇಲೆ ಹೊರಗಡೆ ಬಂದಾಗ ಆಗುತ್ತೆ, ನಮಗೆ ಒಂದು ಲೈಫ್ ಇಲ್ವಲ್ಲ ಅಂತ ಆಗುತ್ತೆ. ಇದು ನನ್ನ ನೋವಲ್ಲ, ಪ್ರತಿಯೊಬ್ಬ ಉಪನ್ಯಾಸಕನ ನೋವಿದು. ಖಂಡಿತ ಪ್ರತಿಯೊಬ್ಬ ಉಪನ್ಯಾಸಕನ ನೋವು, ಕಷ್ಟ. ಈಗ ನೋಡಿ, ನಾವು ಈಗ 3 ದಿವಸ ಒಂದು ಕಡೆ ಕೆಲಸ ಮಾಡ್ತೇವೆ, ಇನ್ನು 3 ದಿವಸ ನಾವು ಬೇರೆ ಕಡೆಗೆ ಹೋಗ್ಬೇಕು. ಏನೋ ಒಂದು ಕೂಲಿ ಕೆಲಸ ಮಾಡ್ಬೇಕಾ, ಏನೋ ಒಂದು ಪೇಂಟಿಂಗ್ ಹೋಗ್ಬೇಕಾ, ಇಂಥ ಕೆಲಸವೇ ಮಾಡುದು ಸರ್. ಯಾಕೆ ಗೊತ್ತಾ, ನಮ್ಮ ಕಲ್ತಿದ್ದೇವೆ ಅನ್ನುವಂಥದ್ದನ್ನು ಬಿಟ್ಟು. ಹೌದು ಅಲ್ಲ, ಮತ್ತೆ ಪ್ರತಿಯೊಬ್ಬರದು ಹೊಟ್ಟೆಪಾಡಲ್ವಾ ಲೋಕೇಶ್ ಅವರೇ? ಹೌದು ಸರ್. ಬದುಕಬೇಕಲ್ಲ, ಸಂಸಾರ ನಮಗೆ ಸಾಗಬೇಕಲ್ಲ, ಮನೆ ಸಾಗಬೇಕಲ್ವಾ, ದಿನಚರಿ ದುಡಬೇಕಲ್ವಾ, ಸಂಸಾರ, ತಾಯಿ ತಂದೆ ಎಲ್ಲರ ನೋಡ್ಕೋಬೇಕು. ಅಂದ್ರೆ ಎಲ್ಲಿ ಒಟ್ಟಾರೆ ಬಿಕಾರಿಯಾಗಿರೋದಕ್ಕೆ ಆಗುದಿಲ್ಲ. ನಾವು ಓದಿದಂತ ವಿದ್ಯಾರ್ಥಿಗಳಿಗೆ ನಾವು ಒಂದು ನೈತಿಕತೆಯನ್ನು ಹೇಳಿಕೊಡುವ, ನಾವೇ ಹೊರಗಡೆ ಏನಂತ ಹೇಳ್ಕೊಳ್ಳೋಕ್ಕಾಗತ್ತೆ? ಖಂಡಿತ. ಆದರೆ ವಿದ್ಯಾರ್ಥಿಗಳಿಗೆ ಒಂದು ಮೊರಲ್ ಪಾಠ ಮಾಡುವ ಶಿಕ್ಷಕನಿಗೆ ನಿಜಕ್ಕೂ ಒಂದು ಒಳ್ಳೆಯ ವಾತಾವರಣ ಇರಬೇಕಿತ್ತು, ಒಂದು ಒಳ್ಳೆಯ ಬದುಕು, ಮತ್ತು ಆತನಿಗೆ ಕೂಡ ಒಂದು ಒಳ್ಳೆಯ ಭದ್ರತೆ ಇರಬೇಕಿತ್ತು. ಸರ್, ಈ ಆದೇಶ ಕೊಡುವುದಕ್ಕೆ 42 ದಿವಸದ ಸ್ಟ್ರೈಕ್ ಬೇಕಾಗಿಲ್ಲ ಆಯ್ತು. ಎಸ್, ಇಂಥ ಒಂದು ಆದೇಶಕ್ಕಾಗಿ 42 ದಿವಸಗಳು ಉಪನ್ಯಾಸಕರುಗಳು ಬೀದಿಗೆ ಬರಬೇಕಾಯ್ತಾ? ಇದು ದೊಡ್ಡ ಪ್ರಶ್ನೆ ಅವರ ಮುಂದೆ ನಮ್ಗೆ. ನಾವೀಗ ಬೀದಿಗೆ ಇಳಿಯುವಂತ ಸ್ಥಿತಿಗೆ ತಂದದ್ದು ಇವರಾಗಿ. ಹೌದು. ಹಾಗೆ ಇದಕ್ಕೆ ಏನಾದ್ರೂ ಒಂದು ಸರ್ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಒಂದಷ್ಟು ನಿಮ್ಮ ಖಂಡಿತ ಮಾಧ್ಯಮ ನಿಮ್ಮ ಪರವಾಗಿ ಮಾತಾಡುತ್ತೆ. ಆದರೆ ನಿಮ್ಮ ಶಿಕ್ಷಕರ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕು. ಇದು ಆದೇಶವನ್ನು ಬದಲು ಮಾಡ್ಬೇಕು ಸರ್. ಎಂತ ನಮ್ಮ ಹೋರಾಟ ಇದು ನಿರಂತರ ನಡೀತಾನೆ ಇರುತ್ತದೆ. ಈ ಸಲಕ್ಕೆ ಹೋರಾಟ ನಿಲ್ಲಬೇಕಿತ್ತು. ಈ ಮುಂದಕ್ಕೆ ನಮ್ಮ ಹೋರಾಟದ ಹಾದಿ ಇರಬಾರ್ದಿತ್ತು. ಈಗ ಪುನಃ ಇದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇದು ಇವರದೇನು ಮುಗಿಸಿದ್ರೆ ಒಳ್ಳೇದಿತ್ತು. ಖಂಡಿತ. ಸಂಕ್ರಾಂತಿಗೆ ಸಿಹಿ ಸುದ್ದಿ ಅಂತ ಹೇಳಿ ನಿಜಕ್ಕೂ ನೀವು ಹೇಳಿದಾಗೆ ಒಂದು ನಿಜ ಅರ್ಥದ ಸಿಹಿ ಸುದ್ದಿ ಆಗಿದ್ದರೆ ಇಲ್ಲ, ಮತ್ತೆ ಒಬ್ಬನಿಗೆ ನೋವು ಕೊಟ್ಟು ಸಂತೋಷ ಪಡುವಂತದ್ದು ಸಿಹಿ ಅಲ್ಲ. ಒಬ್ಬನಿಗೆ ಚಿವುಟಿ ಬೆನ್ನು ತಟ್ಟುವುದು. ಇಲ್ಲ, ಅದಕ್ಕೆ ಏನಾದ್ರೂ ಒಂದು ಬದಲಾವಣೆ ಆಗಬೇಕು ಅಂತ ನಾವು ಹೇಳುವಂತದ್ದು, ಮತ್ತೆ ಕೇಳುವಂತದ್ದು ಸರ್ಕಾರಕ್ಕೆ ನಾವು ಒಂದು ಅವ್ರ ಹತ್ರ ಮನವಿ ಮಾಡ್ಕೊಳ್ತೇವೆ ಅಷ್ಟೇ. ಎಸ್, ಓಕೆ ಲೋಕೇಶ್ ಅವರೇ, ಓಕೆ, ಥ್ಯಾಂಕ್ ಯು. ಸರ್ಕಾರ ಘೋಷಣೆ ಮಾಡಿರುವಂಥದ್ದು ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ನೋಡಿದರೆ ಪುಟಪೂರ್ತಿ ಜಾಹೀರಾತುಗಳು, ಸಂಕ್ರಾಂತಿಯ ಸಿಹಿ ಸುದ್ದಿಗಳು ಅಂತ. ಆಮೇಲೆ ಅತಿಥಿ ಉಪನ್ಯಾಸಕರಿಗೆ ನಾವು ಆಕಾಶದಿಂದ ನಕ್ಷತ್ರಗಳನ್ನೇ ಇಳಿಸಿ ತಂದು ಕೊಟ್ಟೆವೋ ಅನ್ನುವಂಥ ಸಂಭ್ರಮದ ಜಾಹೀರಾತುಗಳಿದ್ದಾವೆ. ಆದರೆ ಇಲ್ಲಿ ಶಿಕ್ಷಕರು ಹೇಳ್ತಾ ಇದ್ದಾರೆ, ಇದು ಮತ್ತೆ ಅರ್ಧದಷ್ಟು 50% ಅತಿಥಿ ಉಪನ್ಯಾಸಕರು ಬೀದಿಗೆ ಬರಬೇಕಾದ, ಅಂದರೆ ವಸ್ತುಶಃ ಬೀದಿಗೆ ಬೀಳಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಇದು ಸಿಹಿ ಸುದ್ದಿ ಅಲ್ಲ. ಇಲ್ಲಿ ಸುಮಾರು 7,500 ಉಪನ್ಯಾಸಕರು ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಉಂಟಾಗಿದೆ ಅಂತ ಭೀತಿಯನ್ನು ನಾವು ಎದುರಿಸ್ತಾ ಇದ್ದೇವಂತ. ಸರ್ಕಾರ ಮತ್ತೆ ಶಿಕ್ಷಕರ ಅಹವಾಲನ್ನು ಕೇಳಿಸುತ್ತಾ ನೋಡಬೇಕು ಏನಾಗುತ್ತೆ ಅಂತ. ನಾನು ಮಾತುಕತೆಯಲ್ಲೇ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.